ಕರೋನಾ ಲಸಿಕೆ ವಿಚಾರಡು ದೂರು ಬತ್ತಿನ ಹಿನ್ನೆಲೆಡು ನಿಯಮದ ಬದಲಾವಣೆಗೆ ಚಿಂತಿಸಾದನು ಐತಲೆಕ ನಗರ ಪ್ರದೇಶದಕ್ಲೆಗ್ ಆನ್ಲೈನ್ ಬೊಕ್ಕ ಗ್ರಾಮೀಣ ಭಾಗದಕ್ಲೆಗ್ ಟೋಕನ್ ವ್ಯವಸ್ಥೆ ಮಲ್ಪ ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ತಿಳಿಪಾದರು. ಸೋಮೇಶ್ವರ ಪುರಸಭೆಟು ಕೊರೋನಾ ನಿಯಂತ್ರಣ ತಡೆಗಟ್ಟನ ಬಗೆಟ್ ಚರ್ಚೆ ಟಾಸ್ಕ್ ಫೋರ್ಸ್ ಸಮಿತಿದ ಸಭೆ ನಡೆದನು. 409 ಕೇಸ್ ಇತ್ತು ಸರ್. ಅದರಲ್ಲಿ ಎಷ್ಟು ಡೆತ್ ಆಯಿತು? 10 ಸರ್. 10ರಲ್ಲಿ 9 ಕೇಸ್ ಹಾಸ್ಪಿಟಲ್ ಅಲ್ಲಿ, 1 ಕೇಸ್ ಮನೆಯಲ್ಲಿ. ಅವರು 72 ಇಯರ್ಸ್ ಅಲ್ಲಿ ಡೆತ್ ಇಲ್ಲ. ಹೌದು ಹೌದು ಅಲ್ಲಿ ಡೆತ್ ಆಗಿದೆ. ಹೌದು. ಔಟ್ ಆಫ್ ಹೌ ಮೆನಿ ಪಾಸಿಟಿವ್? 409. 409 ಇಂದ ಎಷ್ಟು ಪರ್ಸೆಂಟ್ ಆಯಿತು? 4%. 500 10. ಅವರಿಗೇನಾದರೂ ಊಟಕ್ಕೆ ಬೇಕಾದರೆ, ಅವರಿಗೇನಾದ್ರು ತೊಂದರೆ ಆದರೆ ಅವರ ಮನೆಗೆ ಕಿಟ್ ಕಳಿಸಿ ಕೊಡೋ ಕೆಲಸ ಮಾಡ್ತೀರಾ ಸರ್? ಈಗ ನಮ್ಮಲ್ಲಿ ವಾರ್ಡ್ ಲೆವೆಲ್ ಕಮಿಟಿ ಆಗ್ತದಲ್ಲ ಸರ್, ಅದರಲ್ಲಿ ನಮ್ಮ ಸಂಘ ಸಂಸ್ಥೆಗಳ ಪಟ್ಟಿಯನ್ನು ಸತ್ತಿಕೊಂಡಿದ್ದೇವೆ. ಅಲ್ಲಿ ಆ ಸಂಘ ಸಂಸ್ಥೆಯವರೇ ಸದರಿ ಮನೆಗಳಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ ಸರ್. ಮುನ್ಸಿಪಾಲಿಟಿಯಿಂದ ಸೆಟ್ ಮಾಡಿ ಇಟ್ಟಿದ್ದೇವೆ ಸರ್. ಅಂತ ಅತಿ ಅಗತ್ಯ ಸಂದರ್ಭದಲ್ಲಿ ನಾವು ರೆಡಿ ಇದ್ದೇವೆ ಸರ್. ಈ ಹೋಮ್ ಕ್ವಾರಂಟೈನ್ ಇದ್ದವರಿಗೆ ಅವ್ರ ಮನೆಯಿಂದ ಹೊರಗೆ ಬರ್ತಾನೆ ಒಂದು ಎಲ್ಲರಿಗೆ ಅಂತ ಭಾವನೆ ಇದೆಯಲ್ಲ ನಮಗೆ. ಅದಕ್ಕೇನು ಮಾಡಿದ್ದೀವಿ? 2 ಅಂಗಡಿಗಳ ನಾವು ಫೋನ್ ನಂಬರ್ಸ್ ಅನ್ನ ಕೊಟ್ಟಿದ್ದೇವೆ ಸರ್ ಎಲ್ಲರಿಗೂ ಸರ್. ಅವ್ರು ಬೇಕಾದಲ್ಲಿ ತಲುಪಿಸ್ತಾರೆ. ಒಂದು ವೇಳೆ ತಲುಪಿಸದೇ ಇದ್ರೆ ನಮ್ಮ ವಾರ್ಡ್ ಕಮಿಟಿಯಲ್ಲಿ ಇರುವಂತ ವಾರ್ಡ್ ಲೆವೆಲ್ ಬೂತ್ ವರ್ಕರ್ಸ್ ಅವ್ರು ಕೊಂಡೋಗಿ ಕೊಡ್ತಾರೆ ಸರ್. ಆಶಾ ಕಾರ್ಯಕರ್ತರಿಗೆ ಹೇಳಿಕೊಟ್ಟಮ್ಮ, ಮನೆ ಮನೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ ನಿಮ್ಮೊಟ್ಟಿಗೆ? ನಿಮಗೆ ನಮ್ಮ 15 ಮೆಂಬರ್ಸ್ಗೆ ಹೇಳಿದ್ದೀಯಾ? ಆಶೆಗೆ ಟ್ಯಾಬ್ಲೆಟ್ ಸಿಂಗಲ್ ಟ್ಯಾಬ್ಲೆಟ್ ಕೊಡ್ತೀರಾ ಮನೆ ಇದೆಯಾ? ಅವ್ರ ಮನೆಯಿಂದ ಹೊರಗೆ ಬಂದು ಬೇರೆ ಸಮಾರಂಭದಲ್ಲಿ ಏನಾದರೂ ಕಾರ್ಯಕ್ರಮದಲ್ಲಾಗಲಿ ಮುಂದಿನಾಗಲಿ ಭಾಗವಹಿಸಿದ್ರೆ ಮತ್ತೆ ಕೊರೋನಾ ಹರಡುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡೋದು ಮತ್ತು ಅವರಿಗೆ ತೊಂದರೆ ತರುವಂತೆ ನೋಡ್ಕೊಳ್ಳೋದು. ಒಳಗಿರುವವರಿಗೆ ಪಕ್ಷದಿಂದ ನೋಡಿ ಅಥವಾ ಬೇರೆ ಏನಾದ್ರು ಸಿಂಟಮ್ಸ್ ನೋಡಿ ಅವರಿಗೆ ತೊಂದರೆ ಆದರೆ ಆದಷ್ಟು ಬೇಗ ಆಸ್ಪತ್ರೆಗೆ ಸೇರಿಸಬೇಕು ಅಂತ ತೀರ್ಮಾನ. ಯಾಕಂದರೆ ತುಂಬ ಜಾಸ್ತಿ ಅಂತಂದ್ರೆ ಆಸ್ಪತ್ರೆಗೆ ಸೇರಿಸಿದ್ರೆ, ವೆಂಟಿಲೇಟರ್ಗೆ ಐಸಿಗೆ ಹೋದಂತರ ಆಸ್ಪತ್ರೆಗೆ ಸೇರಿಸಿದ್ರೆ ಅದು ಭಾಳ ಪ್ರಾಣಾಪಾಯ ಆಗುತ್ತೆ ಅಂತ ಭಾವನೆಗಳಿದೆಯಲ್ಲ ನಮ್ಮ ಆರೋಗ್ಯದಲ್ಲಿ. ಅದಕ್ಕೋಸ್ಕರ ತುಂಬ ಜಾಗ್ರತೆ ಮಾಡಬೇಕು ಅಂತೇಳಿ. ನಿಮಗೆ ಬೇರೆ ಏನಾದರೂ ತೊಂದರೆ ಇದೆಯಾ ಮೇಡಮ್ ನಿಮಗೆ? ದೊಡ್ಡ ಗ್ರಾಮ ಅಂದರೆ ನಗರ ಇದು ಅಲ್ಲ. ನಂತರ ಇವರಿಗೆ ಕೋಟೆಗಾರ್ ಏನಾಗಿದೆ, ಕೋಟೆಗಾರ್ ಕೂಡ ಅದಕ್ಕೆ ದೊಡ್ಡ ಸೆಕೆಂಡ್. ಕೋಟೆಗಾರ್ ಪ್ರೈಮೇರಿ ಕೇರ್ಗೆ ಸೋಮೇಶ್ವರ, ಕೋಟೆಗಾರ್, ತಲಪಾಡಿ, ಕಿನ್ಯ ಈ ಮೇಜರ್ 4 ಇದರಿದೆ. ಟೋಟಲ್ 66,104. ಟೋಟಲ್ 60,000 ಜನಸಂಖ್ಯೆ. ಈ 10,000 ಜನಸಂಖ್ಯೆ 20,000 ಜನಸಂಖ್ಯೆ ಕೂಡ ಅಷ್ಟೇ ವ್ಯಾಕ್ಸಿನೇಷನ್ ಕಲಿಸಿದ್ರು ಒಂದು PSCಗೆ. ಈ 60,000 ಕೂಡ ಒಂದೇ PSC ಕಲಿಸಿದ್ರು. ಇಲ್ಲಿಯ ಪ್ರಾಬ್ಲಮ್ ಏನಿದೆ ಅಂತ ಕೋಟೆಗಾರಲ್ಲಿ 150 ಬರ್ತಾ ಇದ್ದೀವಿ ಅವರಿಗೆ. ತಲಪಾಡಿಯ ಸೋಮೇಶ್ವರಲ್ಲಿ ಅಲ್ಲಿ ಹತ್ತಿರದವ್ರು ಕ್ಯೂ ನಿಂತವರಿಗೆ ಎಲ್ಲದಿತ್ತು. ಅದನ್ನು ನಾನು ಹೇಳಿ ಏನು ಮಾಡಿದೆ ಒಮ್ಮೆ, ಅವರು ಡಿವೈಡ್ ಮಾಡಿದ್ರು. 40 ಕೋಟೆಗಾರ್, 40 ಸೋಮೇಶ್ವರ, 40 ತಲಪಾಡಿ, 30 ಕಿನ್ಯ. ಈಗ ಅರ್ಬನಿಗೆ ನೀವು ನಮ್ಮ ಆ್ಯಪ್ ಆದ ಕಾರಣ ಅಲ್ಲಿ ಕಿನ್ಯದು ಅಲ್ಲಿ ಹೋಗಿ ಕೊಡ್ತಾರೆ ಪಂಚಾಯತಲ್ಲಿ, ಸೋಮೇಶ್ವರದ್ದು ಇಲ್ಲಿ, ತಲಪಾಡಿ ಪಂಚಾಯತ್ ವ್ಯವಸ್ಥೆ ಮಾಡಿದ್ದಾರೆ. ನನ್ನ ಇಂಥ ದೊಡ್ಡ ನೀವು PSC ವೈಸ್ ಕೊಡೋದಲ್ಲ, ಅದ್ರ ಜೊತೆಯಲ್ಲಿ ಪಾಪ್ಯುಲೇಷನ್ ವೈಸ್ ನೀವು ವ್ಯಾಕ್ಸಿನೇಷನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ಅದು ಸಣ್ಣ PSC ಏನಿದೆ, ಈ 10,000 ಜನ ಇದ್ದರೂ ಕೂಡ ಅಲ್ಲಿ ಕೂಡ 150, 60,000 ಜನ ಕೂಡ 150. ಸೊ ನಾವು ಪಾಪ್ಯುಲೇಷನ್ ಇದರ ಬಗ್ಗೆ ಅದು ನಮ್ಮ PSCಗಿಂತಲೂ ಒಂದು PSC ನೋಡೋ ಬದಲು ಅಲ್ಲಿ ಪಾಪ್ಯುಲೇಷನ್ 10,000 ಎಷ್ಟು, 20,000 ಎಷ್ಟು, 30,000 ಎಷ್ಟು, ಆ 4 ಗಂಟೆ ಕೂಡ ಅಲ್ಲಿ ಕೂಡ ಡಿವೈಡ್ ಮಾಡಿ ಕೊಡಬೇಕು. ಇಲ್ಲ ಸುಮ್ಮನೆ ಕಾಂಪ್ಲಿಕೇಶನ್ ಏನಾಗಿದೆ? ಜನಕ್ಲಿನ ಅಗತ್ಯರ್ದು ಕಮ್ಮಿ ಪ್ರಮಾಣದ ಪಂಡ 200-300 ಬತ್ತಿನಪಗ ಅಂಗವಿಕಲರು ವಯಸ್ಕರಿಗೂ ಸುರುತ ಆದ್ಯತೆ ಮೇರೆಗೆ ಕೊರ್ಕೊಂಡು ಈ ಪೊರ್ತುಡು ಸಮಸ್ಯೆ ಎದುರ ಹೊಂದಿದ್ದು ಜನಪ್ರತಿನಿಧಿಗಳು ತಂಕ್ಲೆಗೆ ಬೋಡಾಯಿನಕ್ಲೆಗೆ ಕೊರ್ಪೇರ್ ಪನ್ಪಿನ ದೂರುಲು ಬೈದುಂಡು. ಈ ಹಿನ್ನೆಲೆಡು ನಿಯಮ ಬದಲಾವಣೆ ಮಲ್ಪೆರೆ ಬೊಕ್ಕ ಪಾರದರ್ಶಕ ಆದ ಕಾರ್ಯನಿರ್ವಹಿಸಾವಲೆಕ ಅಧಿಕಾರಿಗಳಿಗೆ ಸೂಚನೆ ಕೊಡ್ತನು ಪಣದು ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಪಾಯಿರು. ಯಾರೂ ಗಂಭೀರವಾಗಿ ತಗೊಂಡಿದ್ರು. ಈಗ ಒಂದೇ ಸರಿ ಈ ಕೊರೋನಾ ಉಲ್ಬಣ ಆದಾಗ ವ್ಯಾಕ್ಸಿನ್ ತಗೊಳ್ಬೇಕು ಅನ್ನುವಂಥ ಜಾಗೃತಿ ಮೂಡಿ ಜನರು 100-150 ವ್ಯಾಕ್ಸಿನ್ ಇರೋ ಕಡೆ 500-600 ಜನ ಇರ್ತಾರೆ. ಕೆಲವರು ಬೆಳಗಿನ ಜಾಗ ಬಂದಬೇಕು ಅಂತಂದಿದೆ. ಸದ್ಯಕ್ಕೆ 1 ವಾರ ಅಥವಾ 10 ದಿವಸದವರೆಗೆ ನಮಗಿಂದ ನಿಭಾಯಿಸೇ ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರ ಎಲ್ಲಿ ಬಂದರೂ ಕೂಡ ಯಾವುದೇ PSC ಆಗಲಿ, ಯಾವುದೇ ಅಂಗನವಾಡಿ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಯಾವ ಕೇಂದ್ರದಲ್ಲಿ ನಾವು ಕೊಡ್ತೇವೆ
ಅಲ್ಲಿ ಪಾರದರ್ಶಕವಾಗಿರಬೇಕು, ಯಾವುದೇ ಒತ್ತಡಕ್ಕೆ ಬಲಿಯಾಗಬಾರದು ಅಂತೇಳಿ ಭಾಳ ಗಟ್ಟಿಯಾಗಿ ಹೇಳಿಬಿಟ್ಟಿದ್ದೇವೆ. ನಮ್ಗೆ ತೊಂದರೆ ಇಲ್ಲ. ಈಗ ಕಡಿಮೆ ಇರೋದು ಸತ್ಯ. ಈ ಕಡಿಮೆ ಇರೋದನ್ನು ಈಗ ಇವತ್ತೊಂದು ಸರ್ಕಾರಕ್ಕೆ ನಾನೇ ಸ್ವಲ್ಪ ಪ್ರಸ್ತಾಪ ಮಾಡಿ ಒಂದು ಆದೇಶ ಕೊಟ್ಟಿದೆ. ಜನಪ್ರತಿನಿಧಿಗಳು ಕೂಡ ಈಗ ಜನರ ಮಧ್ಯೆ ಓಡಾಡ್ತಾರೆ, ಅವರಿಗೆ ಕೂಡ ವ್ಯಾಕ್ಸಿನ್ ಕೊಡಬೇಕು ಅಂತ. ಈಗ ನಮ್ಮಲ್ಲಿ ಎಷ್ಟಿದೆ ಅಷ್ಟನ್ನು ಪಾರದರ್ಶಕವಾಗಿ ಯಾವ ಒತ್ತಡಕ್ಕೂ ಮಣಿದೆ ನೀವು ಹಂಚಿ ಅನ್ನುವಂಥ ಮಾತನ್ನು ಹೇಳಲಾಗಿದೆ. ಇನ್ನೊಂದು ವಾರದಲ್ಲಿ ನಮಗೆ ಸರ್ಕಾರದಲ್ಲಿ ಬಂದಿರುವಂಥ ಮಾಹಿತಿ ಪ್ರಕಾರ ಇನ್ನೊಂದು ವಾರದಲ್ಲಿ ನಾವು ಜಾಸ್ತಿ ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ಕೊಡುವಾಗ ನಾವು ಒಂದಿಷ್ಟು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡೋಣ. ಅಲ್ಲಿಯವರೆಗೆ ಹೌದು, ಈಗ ನೀವು MLA ಜನಸಂಖ್ಯೆ ಆಧಾರದಲ್ಲಿ ಕೊಡಬೇಕಾದ್ರೆ ಅದನ್ನು ಕೂಡ ಪ್ರಯತ್ನ ಮಾಡೋಣ. ಅಲ್ಲಿಯವರೆಗೆ ಎಲ್ಲಿ ಪಾರದರ್ಶಕತೆ ತೊಂದರೆ ಆಗದಂತೆ ಯಾವ ಗೊಂದಲವೂ ಇಲ್ಲದೆ ಭಾಳ ಗಟ್ಟಿ ನಿಂತು ನಮ್ಮ ಆರೋಗ್ಯ ಅಧಿಕಾರಿಗಳು ಮತ್ತು ನಮ್ಮ ಚೀಫ್ ಆಫೀಸರು ಜನರಿಗೆ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡೋ ಕೆಲಸ ಮಾಡಿ. ಮತ್ತೆ ಅವ್ರು ಗಲಾಟೆ ಮಾಡ್ತಾರೆ, ವಾದ ಮಾಡ್ತಾರೆ, ಚರ್ಚೆಗಳಿರುತ್ತೆ. ನಗರದಲ್ಲಿ ಆನ್ಲೈನ್ ರಿಪೇರಿ ಮಾಡ್ತೇವೆ, ಸಾಧಕವಾದ ಸರಿ ಮಾಡೋಣ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಮಗೆ ಸದ್ಯದಿರುವ ಪರಿಸ್ಥಿತಿಯಲ್ಲಿ ಯಾರು ಮೊದಲು ಬಂದಾರೆ ಅಷ್ಟೇ. ಕೆಲವರು 3 ಗಂಟೆ ಬಂದು ನಿಂತ್ಕೊಂಡಿದ್ದಾರೆ, ನಮ್ಮ ಅಧಿಕಾರಿಗಳು ಬರೋದು 8 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ಭಾಳ ಗಟ್ಟಿ ಮಾಡಿ ಎಷ್ಟು ಜನರಿಗೆ ನಮ್ಮ ಹತ್ರ ಇದೆಯೋ ಅಷ್ಟೇ ಜನರಿಗೆ ಪಾಸ್ ವಿತರಣೆ ಮಾಡಿ ಒಳಗೆ ಬಿಟ್ಟು ವಾಪಸ್ ಕಳಿಸೋ ಕೆಲಸ ಆಗಿದೆ. ಈ ಮಧ್ಯೆ ಕೆಲವು ಬುದ್ಧಿವಂತರು ಅವರೇ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ, ಅವರೇ ಸ್ವಲ್ಪ ಪಾಸ್ ರೆಡಿ ಮಾಡ್ಕೊಂಡು ಬಂದು ಅವರೇ ಹಂಚಿಕೆ ಶುರು ಮಾಡಿದ್ದಾರೆ. ಇದೆಲ್ಲ ಭಾಳ 1-2 ದಿವಸ ಹಾಗಾಗತ್ತೆ. ಭಾಳ ಗಟ್ಟಿಯಾಗಿ ಪೊಲೀಸರಿಗೆ ಹೇಳಿದ್ದೇವೆ, ಅಧಿಕಾರಿಗಳಿದ್ದೇವೆ. ಯಾರಿಗೂ ಮನೆಯ ಪ್ರಶ್ನೆ ಇಲ್ಲ, ಯಾರಿಗೂ ಇಂಪ್ರೆಸಿಗೆ ಹೋಗೋದು ಬೇಡ. ಯಾರು ಅರ್ಹರಿರ್ತಾರೆ, ಯಾರು ಬಂದಿರ್ತಾರೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿ. ಶಾಸಕರು UT ಖಾದರ್, ತಹಶೀಲ್ದಾರ್ ಗುರುಪ್ರಸಾದ್, ಸಪ್ತಶ್ರೀ, ಯೋಜನಾ ನಿರ್ದೇಶಕಿಯರು ಗಾಯತ್ರಿ, ಕಂದಾಯ ನಿರೀಕ್ಷಕರು ಸ್ಟೀಫನ್, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಗೋಳಿಯಾರ್, ರಾಜ್ಯ ಅಲೆಮಾರಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಸತೀಶ್ ಕುಂಪಲ, ಸದಸ್ಯರು ಧನಲಕ್ಷ್ಮಿ ಗಟ್ಟಿ, ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ವಾಣಿ ಬಿ ಆಳ್ವ ಕಾರ್ಯಕ್ರಮದ ಪಾಲ್ಗೊಳ್ಳುತ್ತಿದ್ದರು.